ಕ್ಷೇತ್ರಮಾತೆ ತಲಪಾಡಿ ದುರ್ಗಾಪರಮೇಶ್ವರಿಯನ್ನು ಮೊದಲಾಗಿ ಸ್ಮರಿಸುತ್ತಾ ಹಾಗೂ ನಮ್ಮ ಊರಿನ ಧರ್ಮದೈವಗಳಾದ ಅಲಂಕಾರಗುಟ್ಟೆ ಮಲರಾಯ ಧೂಮಾವತಿ ಬಂಟ ದೈವಗಳ ನೆನೆಯುತ್ತಾ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲ ರಿಜಿಸ್ಟರ್ಡ್ ದೇವಿಪುರ ತಲಪಾಡಿ ಮಂಗಳೂರು ಇದರ 75ನೇ ವರ್ಷ ಅಮೃತ ಮಹೋತ್ಸವದ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಇವತ್ತು ನಮ್ಮ ಪತ್ರಕರ್ತರ ಸಮ್ಮುಖದೊಂದಿಗೆ ಹಾಗೂ ಮಾಧ್ಯಮ ಮಿತ್ರರ ಒಟ್ಟಿಗೆ ಈಗ ನಮ್ಮ ಈ 75ನೇ ವರ್ಷಾಚರಣೆಯ ಅಮೃತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ರಾಮ್ ಮನೋಹರ್ ರೈಮಹಾಲ್ ತಲಪಾಡಿ, ಮಾಜಿ ಆಡಳಿತ ಮುಕ್ತೇಶ್ವರರು ಶ್ರೀ ಕ್ಷೇತ್ರ ತಲಪಾಡಿ ದುರ್ಗಾಪರಮೇಶ್ವರಿಯ ಹಾಗೂ ನಮ್ಮ ಗೌರವಾಧ್ಯಕ್ಷರಾಗಿ ಶ್ರೀ ಟಿ ರಾಮಯ್ಯ ಕಿಲ್ಲೆ ಮೇಗಿನ ಪಂಜಾಲಗುತ್ತು, ಇವರು ಕೂಡ ಮಾಜಿ ಧರ್ಮದೈವಗಳಾದಂತಹ ನಮ್ಮ ಅಲಂಕಾರಗುಡ್ಡೆ ಧರ್ಮದೈವಗಳ ಆಡಳಿತ ಮುಕ್ತೇಶ್ವರರಾಗಿ ಕೂಡ ಇದ್ದವರು ಹಾಗೂ ನಮ್ಮ ಸಂಘದ ಹಿರಿಯ ಸದಸ್ಯರು ಕೂಡ ಹಾಗೂ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ನಾರಾಯಣ್ ದೇವಿಪುರ ಹಾಗೂ ನಮ್ಮ ಸಂಘದ ಕಾರ್ಯದರ್ಶಿಯಾದಂತಹ ಬಾಲಕೃಷ್ಣ ಕುಲಾಲ್ ಭಜಂಗ್ರೆ, ನಾವು ಇವತ್ತು ನಮ್ಮ ಸಂಭ್ರಮಾಚರಣೆಯ ಅಮೃತ ಮಹೋತ್ಸವ ಸಂಭ್ರಮಾಚರಣೆಯ ಅಂಗವಾಗಿ ಬಂದಂತಹ ಎಲ್ಲರನ್ನು ಹಾಗೂ ನಾನು ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘದ ಅಧ್ಯಕ್ಷರಾದಂತಹ ರಮೇಶ್ ಆಳ್ವ ದೇವಿಪುರ ಎಲ್ಲರನ್ನು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮದ ಅಮೃತ ಮಹೋತ್ಸವದ ಯಾವ ಕಾರ್ಯಾಚರಣೆ ಹಾಗೂ ಅದು ಬಂದಂತಹ ದಾರಿಯನ್ನು ನಮ್ಮ ಹಿರಿಯರು ನಮ್ಮ ಮುಂದೆಡಲಿದ್ದಾರೆ. ಅದಕ್ಕಾಗಿ ನಮ್ಮ ಮಾಧ್ಯಮ ಮಿತ್ರರನ್ನು ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈಗ ನಮ್ಮ ಅಮೃತ ಮಹೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಟಿ ರಾಮಯ್ಯ ಕಿಲ್ಲೆಯವರು ಈ ನಮ್ಮ ಸಂಘಟನೆಯ ಹಿರಿಯ ಸದಸ್ಯರು, ಅವರು ಅದರ ಬಗ್ಗೆ ಪ್ರಸ್ತಾವನೆಯನ್ನು ನಮ್ಮ ಮುಂದಿಡುತ್ತಾರೆ. ಆರಾಧ್ಯ ಮಾತೆ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರನ್ನು ಮನಸಾ ಸ್ಮರಿಸುತ್ತಾ ಗ್ರಾಮದ ಧರ್ಮ ದೇವತೆಗಳು ಹಾಗೂ ನಮ್ಮ ಅಗಲಿದಂಥ ಹಿರಿಯ ಚೇತನ ಶ್ರೀ ಟಿ ಐತಪ್ರಯವರ ಮಾರ್ಗದರ್ಶನ ಈ ಸಂಘದ ಮೇಲೆ ಸದಾ ಇರುತ್ತದೆ ಎಂಬಂಥ ಒಂದು ಭಕ್ತಿ ಭಾವನೆಯೊಂದಿಗೆ ನಮ್ಮ ಈ ಸಂಘವು ಯಾವಾಗ ಹುಟ್ಟಿತು, ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿತ್ತು ಎಂಬುದರ ಬಗ್ಗೆ ನನಗೆ ತಿಳಿದ ಮಟ್ಟಿಗೆ ಒಂದು ಅನಿಸಿಕೆಯನ್ನು ಮುಂದಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸುಮಾರು 75 ವರ್ಷಗಳಿಗೆ ಅಂದಾಜು ಈ ಸಂಘ ಹುಟ್ಟಿಕೊಂಡಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಸಂತೋಷ ಆಗ್ತಾಯಿದೆ. ತಲಪಾಡಿ ದೇವಸ್ಥಾನದ ಯಾವುದೇ ಕಾರ್ಯಕ್ರಮ ಆಗುವಾಗಲೂ ಕೂಡ ಅಲ್ಲಿನ ಯುವಕರು ಹಿಂದಿನ ಕಾಲದಿಂದಲೂ ಹೇಗೆ ಸ್ಪಂದಿಸಿದ್ದಾರೆ, ಯಾವ ರೀತಿಯಲ್ಲಿ ಸಂಘವು ಜನ್ಮ ತಾಳಿದೆ ಎಂಬುದಕ್ಕೆ ಒಂದು ನೆನಪಿಸ್ತಾ ಇದ್ದೇನೆ. ಸುಮಾರು 60 ವರ್ಷಗಳಿಗಿಂತಲೂ ಮೊದಲು ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಚಟುವಟಿಕೆ ಇರದ ಕಾಲದಲ್ಲಿ ಯಕ್ಷಗಾನವು ನಮ್ಮ ಗ್ರಾಮದ ಆರಾಧ್ಯ ದೇವರ ಹೆಸರಿನಲ್ಲಿ ಹಿಂದಿನಿಂದಲೂ ಅಲ್ಲಿ ತಾಳಮದ್ದಳೆ ಇರಬಹುದು, ಯಾವುದೇ ಕಾರ್ಯಕ್ರಮ ಆಗಲಿ ಊರ ಯುವಕರು ಹಿರಿಯರು ಅದಕ್ಕೆ ಬೆಂಬಲವಿತ್ತು ಅದನ್ನು ಮಾಡುತ್ತಾ ಬಂದಿದ್ದರು. ಅದೇ ರೀತಿಯಲ್ಲಿ ವರ್ಷಕ್ಕೊಮ್ಮೆ ಒಂದು ನಗರ ಭಜನಾ ಕಾರ್ಯಕ್ರಮ ಅಲ್ಲಿ ನಡೆಯುತ್ತಾ ಇತ್ತು. ಹಾಗೆ ಸಂಘಟಿತ ಆ ಕಾಲದ ಯುವಕರು ಹೆಚ್ಚಿನವರು ಈಗ ಇಲ್ಲ, ನಾನಾಗ ಎಳೆಯ ಪ್ರಾಯದಲ್ಲಿದ್ದವ. ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದಂಥ ಇದರ ಚಟುವಟಿಕೆ ಅಷ್ಟಕ್ಕೆ ಸೀಮಿತವಾಗದೆ ಸುಮಾರು 40 ವರ್ಷಗಳ ಕಾಲ ದೇವಸ್ಥಾನದ ಆಡಳಿತ ಸೂತ್ರವನ್ನು ಸರಿಯಾಗಿ ನಿಭಾಯಿಸಿ ಗ್ರಾಮದಲ್ಲಿ ಯುವ ಶಕ್ತಿಗಳಿಗೆ ಒಂದು ಚಾಲನೆಯನ್ನು ಕೊಟ್ಟವರು ಸನ್ಮಾನ್ಯ ಕೀರ್ತಿಶೇಷರಾದ ನಮ್ಮ ಹಿರಿಯರಾದ ಐತಪ್ರೈಗಳವರು. ಅವರ ಮಾರ್ಗದರ್ಶನ, ಅವರ ಒಂದು ದೂರದೃಷ್ಟಿ, ಗ್ರಾಮದ ಯುವಕರನ್ನು ಸಂಘಟಿಸುವಲ್ಲಿ ಒಂದು ಸಂಘ ಸ್ಥಾಪನೆ. ಅದಕ್ಕೆ ಮೊದಲು ನಾನು ಹೇಳಿದ ಹಾಗೆ ಸದ್ಯದಲ್ಲಿ ಅಲ್ಲಿ ಯಾವುದೇ ಸಂಘದಲ್ಲಿ ಕೆಲಸ ಮಾಡ್ತಿರಲಿಲ್ಲ, ಸಂಘವೇ ಇರಲಿಲ್ಲ. ಇದಕ್ಕೆ ಒಂದು ರೂಪ ಕೊಡಬೇಕಂತ ಹೇಳಿ
ಒಂದು ಸಂಘದ ರೂಪದಲ್ಲಿ ಅವರೇ ಮುಂದಾಳತ್ವ ವಹಿಸಿ ಪ್ರಥಮತ ಅಧ್ಯಕ್ಷರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿ ಈ ಸಂಘವನ್ನು ಕಟ್ಟಿದಂಥ ಒಬ್ಬ ಹಿರಿಯ ಚೇತನ. ತದನಂತರ ಸಂಘವು ರಿಜಿಸ್ಟರ್ಡ್ ಆಗಿ ಅದರ ಕಾರ್ಯಚಟುವಟಿಕೆ ವಿಸ್ತಾರ ಆಯಿತು. ಕೇವಲ ಮನೋರಂಜನೆಗೆ ಮಾತ್ರವಲ್ಲದೆ ಗ್ರಾಮದ ಒಳ್ಳೊಳ್ಳೆ ಕೆಲಸಗಳು, ಅಂದರೆ ಏನೇ ಆಗಬೇಕು, ರಸ್ತೆ ಮಾಡುವುದು, ಈಗಿರುವಂಥ ತಲಪಾಡಿ ಮೇಲಿನ ತಲಪಾಡಿಯಿಂದ ದೇವಸ್ಥಾನದವರೆಗೆ ಆಗುವಂಥ ಒಂದು ಬಹುದೊಡ್ಡ ಕಾರ್ಯಕ್ರಮ ಅಂದರೆ ಒಂದು ಮಾರ್ಗ. ಯಾವುದೇ ರಸ್ತೆ ಸಂಪರ್ಕ ಇರದಂಥ ಕಾಲದಲ್ಲಿ ಯುವಕರನ್ನು ಒಟ್ಟುಗೂಡಿಸಿ ಸ್ವತಃ ಈಗಿನ ಕಾಲದ ಹಾಗೆ ಯಾವುದು ಅಗೆಯುವಂಥ ಮೆಷಿನ್ ಯಾವುದು ಇರಲಿಲ್ಲ. ಹಾರೆ ಪಿಕಾಸು ಹಿಡಿದು ಗುದ್ದಲಿ ಮೂಲಕ ನಾವೆಲ್ಲ ದುಡಿದವರು ಅವರ ಮಾರ್ಗದರ್ಶನದಲ್ಲಿ. ಅಲ್ಲಿಯೇ ಗಂಜಿ ಊಟ ಮಾಡಿ ಅಷ್ಟು ಸಾಧನೆ ಮಾಡಿ ಆ ಮಾರ್ಗವನ್ನು ಪೂರ್ತಿಗೊಳಿಸಿ ತದನಂತರ ಅದು ಸುಮಾರು 20 ವರ್ಷಗಳಿಗೂ ಮೇಲು ಕಾಲ ಅವರು ತಲಪಾಡಿ ಗ್ರಾಮದ ಪಂಚಾಯತ್ ಅಧ್ಯಕ್ಷರಾಗಿ ಉಭಯ ಗ್ರಾಮಗಳ, ಆಗ ಒಂದೇ ಪಂಚಾಯತ್ ಇತ್ತು ಕಿನ್ಯಾ ತಲಪಾಡಿ, ಅದರ ಎಲ್ಲ ಕಡೆಗಳಲ್ಲಿಯೂ ಕೂಡ ಅವರಿಂದ ಆದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿಸಿದರು. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಹೋಗಿ ಈ ಸಂಘಕ್ಕೆ ಒಂದು ಚೇತನ ಕೊಟ್ಟು ತದನಂತರ ನಮ್ಮನ್ನು ಕೂಡ, ನಾನೇ ಅಧ್ಯಕ್ಷನಾಗಿರೋದು ಉಚಿತ ಅಲ್ಲ, ನೀವು ಕೂಡ ಇದರಲ್ಲಿ ಭಾಗವಹಿಸಬೇಕಂತ ಹೇಳಿ ನಮ್ಮನ್ನೆಲ್ಲ ಅದಕ್ಕೆ ತೊಡಗಿಸಿಕೊಂಡವರು. ಸಂಘವು ಮುಂದೆ ಬೆಳೆದು ಅನೇಕ ಚಟುವಟಿಕೆಗಳಲ್ಲಿ ಆಟೋಟ ಇರ್ಬೋದು, ಉತ್ಸವದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಬೇಕಾದಂಥ ಎಲ್ಲ ನೆರವು ಯಾವ ರೀತಿಯಾದರೂ ಕೂಡ ಸಂಘಟನೆ ಮೂಲಕ ಆ ಕಾಲದ ಯುವಕರಿಂದ ಹಿಡಿದು 2 ವರ್ಷಕ್ಕೊಮ್ಮೆ ಅಧ್ಯಕ್ಷರ ಬದಲಾವಣೆ ಮಾಡಿ ಅನೇಕ ಮಂದಿ ಅಧ್ಯಕ್ಷರಾಗಿ, ಕಾರ್ಯದರ್ಶಿಗಳಾಗಿ, ಸದಸ್ಯರಾಗಿ ದುಡಿದವರಿದ್ದಾರೆ. ಎಲ್ಲರನ್ನು ನೆನಪಿಸಲಿಕ್ಕೆ ಕಷ್ಟ. ಇಂದು ಕೂಡ ಇಂಥ ಒಂದು ಕಾರ್ಯಕ್ರಮ ನಮ್ಮ ಸಂಘದ 75 ವರ್ಷ ಪೂರೈಕೆ ಮಾಡುವಂಥ ಈ ಸಂದರ್ಭದಲ್ಲಿ ಇದನ್ನು ನಾವು ಈಗಿನ ಹೊಸ ಪೀಳಿಗೆಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಯಾರಿಗೂ. ಹಾಗಿರುವಾಗ ಇದನ್ನು ನಾವು ಒಂದು ರೀತಿಯಲ್ಲಿ ಜನರ ಮುಂದೆ ಇಡಬೇಕೆಂಬ ಇದರಲ್ಲಿ ಈಗಿನ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಎಲ್ಲರೂ ಸೇರಿ ನಾವೊಂದು 75ನೇ ವರ್ಷದ ಈ ಒಂದು ಕಾರ್ಯಕ್ರಮ ಮಾಡಬೇಕು, ನೀವೆಲ್ಲರೂ ಬಂದು ಸಹಕರಿಸಬೇಕು ಎಂದು ಕೇಳಿಕೊಂಡಾಗ ನಾವೆಲ್ಲ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡಬೇಕು ಅಂತ ಹೇಳಿ ನಮ್ಮ ರಾಮಮನೋಹರಯ್ಯವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ. ಭಾಳಷ್ಟು ಕೆಲಸಗಳು ನಡೆದಿದೆ. ಈಗ ಮೊದಲನ ಹಾಗಲ್ಲ, ಸಂಘದ ಸದಸ್ಯರೆಲ್ಲ ಹಿಂದಿನವರೆಲ್ಲ ನಮ್ಮ ಹಾಗೆ ಅಷ್ಟು ವಿದ್ಯಾವಂತರಿರಲಿಲ್ಲ. ಈಗ ಎಲ್ಲರೂ ಕೂಡ ಬಹಳ ಮುತುವರ್ಜಿಯಿಂದ ಆಟೋಟ ಇರ್ಬೋದು, ಊರಿಗೆ ಬೇಕಾದಂಥ ಒಳ್ಳೊಳ್ಳೆ ಕೆಲಸಗಳು ಕೆಲವಾಗಿದೆ. ಮುಖ್ಯವಾಗಿ ಹೇಳುವುದಿದ್ದರೆ ಆ ಪ್ರದೇಶದಲ್ಲಿ ಒಂದು ಸೂಕ್ತವಾದ ನಮ್ಮ ಹಿಂದೂ ರುದ್ರಭೂಮಿ ಇರಲಿಲ್ಲ, ಜಾಗ ಇತ್ತು. ಅದನ್ನು ನವೀಕರಿಸಿ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಟ್ಟು ಎಲ್ಲರ ಮೆಚ್ಚುಗೆಗೆ ಪಾತ್ರರಾದಂಥ ಒಂದು ವಿಷಯ ಶ್ಲಾಘನೀಯ. ಅದೇ ರೀತಿಯಲ್ಲಿ ತುಂಬ ಒಂದೆರಡಲ್ಲ, ಈಗ ನಮ್ಮ ರಮೇಶ್ ಆಳ್ವರು ಅದರ ಬಗ್ಗೆ ಮಾಹಿತಿಯಲ್ಲಿ ಕೊಡ್ತಾರೆ. ತುಂಬ ಕೆಲಸ ಆಗಿದೆ, ಇನ್ನೂ ಕೆಲವು ಆಗಲಿಕ್ಕುಂಟು. ಹಲವಾರು ಕಾರ್ಯಕ್ರಮ ಈಗ ಇಟ್ಟುಕೊಂಡಿದ್ದಾರೆ. 75ನೇ ವರ್ಷದ ಕಾರ್ಯಕ್ರಮದಲ್ಲಿ ಎಲ್ಲರನ್ನು ನಾವು ಸ್ವಾಗತಿಸಿ ಜನವರಿ 28ಕ್ಕೆ ದೊಡ್ಡ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ರಕ್ತದಾನ ಶಿಬಿರ, ಆಟೋಟದಲ್ಲಿ ಕಬಡ್ಡಿ ಮತ್ತು ಎಲ್ಲ ಚಟುವಟಿಕೆಗಳು ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ನಾವು ಪ್ರಥಮತ ಈ ಪತ್ರಕರ್ತ ಸಮ್ಮುಖದಲ್ಲಿ ವಿನಂತಿ ಮಾಡುವುದು, ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಿಮ್ಮ ಪಾತ್ರ ಮುಖ್ಯ. ನಾವು ನಮ್ಮ ಯುವಕರು ಬಹಳಷ್ಟು ಮುತುವರ್ಜಿಯಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಕಟಿಬದ್ಧರಾಗಿ ನಿಂತಿದ್ದಾರೆ. ನಾವೆಲ್ಲ ಅಧ್ಯಕ್ಷರಾಗಿ, ಕಾರ್ಯಕರ್ತರಾಗಿ ಆ ಸಂಘದಲ್ಲಿ ದುಡಿದಂಥ ಎಲ್ಲರನ್ನು ಅನೇಕ ಮಂದಿ ಈಗ ಗತಿಸಿ ಹೋದವರಿದ್ದಾರೆ, ಅವರನ್ನು ಕೂಡ ನಾವು ನೆನಪು ಮಾಡಿಕೊಳ್ಬೇಕು. ಯಾಕಂತ ಹೇಳಿದರೆ ಸಂಘದಲ್ಲಿ ಅಧ್ಯಕ್ಷರಾಗಿ ನಮ್ಮ ಕಾರ್ಯಕರ್ತರು ಅನೇಕ ಮಂದಿ ದುಡಿದವರಿದ್ದಾರೆ. ದಿವಂಗತರಾದ ಕೋಚಣ್ಣ ಶೆಟ್ಟರು, ಈಗಿನ ಮಾಬಲ್ ಶೆಟ್ಟರು, ಮತ್ತು ಅನೇಕ ಮಂದಿ, ಒಬ್ಬೊಬ್ಬರಲ್ಲ, ತಿಮ್ಮಪ್ಪ ಕಳರಿ ಇರ್ಬೋದು, ಅದೇ ರೀತಿಯಲ್ಲಿ ಜಯಂತ್ ಸಾಲಿಯಾನ್,
ಹಾಗೆ ಆನಂದ ದೇವಾಡಿಗರು ಅವರಿವರಂತಲ್ಲ. ಕೇವಲ ನಾನು ಉಲ್ಲೇಖಿಸಿ ಮಾಡೋದು ಕೇವಲ ಅಧ್ಯಕ್ಷರಾದ ಇದ್ದರೆ ಮಾತ್ರ ಅವರಿಂದ ಆಗುವುದಂತ ಅಲ್ಲ. ಬೆಂಬಲಿಗರಾಗಿ ದುಡಿದವರು ಇದ್ದಾರೆ, ಯಾವ ಎಲೆಮರೆ ಕಾಯಿ ಹಾಗೆ ಯಾವ ಹೆಸರು ಇಲ್ಲ ಅವರಿಗೆ, ಅವರ ಕಾಲದಲ್ಲಿ ಅಂತ ಹೇಳ್ಬೋದು ಅಷ್ಟೇ. ಎಲ್ಲರ ಸಹಕಾರದಿಂದ ಸಂಘ ಮುರಿದು ಕೇವಲ ಒಂದು ಸಣ್ಣ ಇದಕ್ಕೆ ಬೇಕಾದಂಥ ಸ್ಥಳಾವಕಾಶವನ್ನು ಮಾಡಿಕೊಟ್ಟವರು ಸನ್ಮಾನ್ಯ ಐತಪ್ರಯ್ಯವರು. ಕಟ್ಟಡಕ್ಕೆ ಬೇಕಾದಂಥ ಸ್ಥಳಾವಕಾಶ ಮಾಡಿ ಸಣ್ಣ ರೀತಿಯಲ್ಲಿದ್ದ ಹಂಚಿನ ಕಟ್ಟಡವನ್ನು ತೆಗೆದು ಈಗ ಸುಸಜ್ಜಿತ ಕಟ್ಟಡ ಆಗಿ ಬೆಳೆದು ನಿಂತಿದೆ. ಭಾಳ ಸಂತೋಷ ಆಗ್ತಾ ಇದೆ. ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಸಂಪೂರ್ಣ ಸಂಘದ ಸದಸ್ಯರು ಅಹರ್ನಿಶಿ ದುಡಿದು ಸಂಘದ ಮಾತ್ರವಲ್ಲ ದೇವರ ನವೀಕರಣ ಕೆಲಸ, ಜಾತ್ರಾ ಮಹೋತ್ಸವ ಇರ್ಬೋದು, ಅಲ್ಲಿ ಬೇಕಾದಂಥ ಒಂದು ವೀರಭದ್ರ ದೇವರ ಒಂದು ಪ್ರತಿಮೆಯನ್ನು ಕೂಡ ಅರ್ಪಣೆ ಮಾಡಿದ್ದು ಸಂಘದ ವತಿಯಿಂದ. ಮಾತ್ರವಲ್ಲ ಅನೇಕ ಉಂಟು, ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಈಗ ಸಂಘವು ಪೂರಕವಾಗಿ ದೇವಸ್ಥಾನದ ಯಾವುದೇ ಚಟುವಟಿಕೆಯಲ್ಲಿ ಕೂಡ ಇದ್ದರಿಂದ ಇದು ಬಹಳ ಪ್ರಬುದ್ಧವಾಗಿ ಬೆಳೆಯಲಿಕ್ಕೆ ನಮಗೆ ಕಾರಣ ಆಯಿತು. ಊರವರ ಬೆಂಬಲ ಹಾಗೂ ನಮ್ಮೆಲ್ಲರ ಪರಿಶ್ರಮ ಅಂತ ಹೇಳಬೇಕು. ಆರಾಧ್ಯ ಮಾತೆ ದುರ್ಗಾದೇವಿ ಪರಮೇಶ್ವರಿ ಅಮ್ಮನವರು ಈ ಕಾರ್ಯಕ್ರಮವನ್ನು ನಮಗೆ ಚಂದ ಮಾಡಿಕೊಟ್ಟು ಮುಂದೆಯೂ ನಮ್ಮಿಂದ ಏನಾದರೂ ಕಿಂಚಿತ್ ಸೇವೆ ಆಗಬೇಕಾದರೆ ಅವರ ಅನುಗ್ರಹ ಮುಖ್ಯ. ದೇವರನ್ನು ಮಣಿಸುತ್ತಾ ಗತಿಸಿದ ಹಿರಿಯರಿಂದ ನಾವು ಅವರನ್ನು ಸ್ಮರಣೆ ಮಾಡುತ್ತಾ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಹೇಳಿ ನಮ್ಮ ಸಂಘದ ಕಾರ್ಯಕರ್ತರ ಪರವಾಗಿ ನಾನೊಬ್ಬ ಹಿರಿಯ ಸದಸ್ಯನಾಗಿ ಕೇಳಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನಾ ಸಮಾರಂಭ ಅಂದರೆ ನಾವು ಪ್ರಥಮತವಾಗಿ ಈಗ ಇವತ್ತು ಪ್ರೆಸ್ ಮೀಟ್ ಆದರೆ ಇವತ್ತು ರಾತ್ರಿ ಕ್ಷೇತ್ರದಲ್ಲಿ ನಾವು ಸಾಮೂಹಿಕ ಪ್ರಾರ್ಥನೆ, ಆ ಪ್ರಾರ್ಥನೆಯಾಗಿ ಇವತ್ತು ನಮ್ಮ ಕ್ಷೇತ್ರದ ಅರ್ಚಕರ ಮನೆಯಲ್ಲಿ ಇವತ್ತು ಒಂದು ದಿವಸ ಭಜನೆಯನ್ನು ನಗರ ಭಜನೆಯ ಪ್ರಯುಕ್ತ ಇವತ್ತು ಒಂದು ದಿವಸದ ಭಜನೆಯನ್ನು ಅವರ ಮನೆಯಲ್ಲಿ ಮಾಡ್ತೇವೆ. ಆನಂತರ ಇದಕ್ಕೆ ಇದು ಚಾಲನೆ. ಯಾಕಂತ ಹೇಳಿದರೆ ಪೂರ್ವದಲ್ಲಿ ನಮ್ಮ ಸಂಘ ನಗರ ಭಜನೆಯನ್ನು ಮಾಡಿ ಪ್ರಸಿದ್ಧಿ ಪಡೆದಂತಹ ಒಂದು ಸಂಘ, ಆದ್ದರಿಂದ ಅದಕ್ಕೆ ನಾವು ಪ್ರಥಮ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಅದು ಆದಮೇಲೆ ಮತ್ತೆ ನಮ್ಮ ಸಾಧಾರಣ ನಮ್ಮ ಊರಲ್ಲಿ ಒಂದು 100-120 ಮನೆಗಳುಂಟು, ಅಲ್ಲಿಗೆ ಹೋಗಿ ನಗರ ಭಜನೆಯನ್ನು ಪೂರ್ತಿ ಮಾಡಿ ಅದೊಂದು ಚಾಲನೆ, ಯಾಕಂದರೆ ಭಜನೆ ಮುಖಾಂತರ ಒಂದು ಚಾಲನೆಯನ್ನು ಕೊಡುವ ವ್ಯವಸ್ಥೆಯಲ್ಲಿ ಇದ್ದೇವೆ. ನನ್ನ ಹಿರಿಯರಿಂದ, ನನ್ನ ತಂದೆಯವರಿಂದ ಸ್ಥಾಪಿಸಲಾದ ಸಂಘ ಇದು 75 ವರ್ಷವಾಗಿರುವುದು ನನಗೆ ತುಂಬ ಸಂತೋಷ ವಿಷಯ. ಅದರ ಈ ಸಲದ ಅಮೃತೋತ್ಸವದ ಅಧ್ಯಕ್ಷಸ್ಥಾನ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಎಣಿಸ್ಕೊಂಡು ನನ್ನ ಮಾತನ್ನು ಮೊದಲಾಗಿ ಇವತ್ತು ಅದಕ್ಕೆ ಪ್ರಾರ್ಥನೆ ಮುಖಾಂತರ ಚಾಲನೆ ಸಿಕ್ಕಿದರೆ ತದನಂತರ ನಾವು 1ನೇ ತಾರೀಕಿಗೆ ಇದೇ ಬರುವ 1/10/2023 ಒಂದು 75 ಸಸಿಗಳನ್ನು ನೀಡಿ ವನ ಮಹೋತ್ಸವವನ್ನು ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಇರಾದೆಯಲ್ಲಿದ್ದೇವೆ. ಅದು 1 ತಾರೀಕಿಗೆ ಬರುವ, ಅದು ಶ್ರೀರಾಮ ಭಜನಾ ಮಂದಿರ ತಲಪಾಡಿ ಇಲ್ಲಿ ವಿದ್ಯುಕ್ತವಾಗಿ ಆರಂಭಗೊಂಡು ಒಂದು 100-150 ಸಸಿಗಳನ್ನು ಎಲ್ಲರಿಗೂ ಮನೆ ಮನೆಗೆ ತಲುಪಿಸಿ, ಅದೇ ರೀತಿ ಅವತ್ತೇ ತಲಪಾಡಿಯಿಂದ ರಾಮ ಭಜನಾ ಮಂದಿರದಿಂದ ತಲಪಾಡಿ ದೇವಸ್ಥಾನದವರೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಕೂಡ ಒಟ್ಟಿಗೆ ನೆರವೇರಿಸುವಂಥ ಪ್ರಥಮ ಆದ್ಯತೆಯನ್ನು ಇಟ್ಟುಕೊಂಡಿದ್ದೇವೆ. ಹಾಗೂ ಅದಾದ ಮೇಲೆ ಅಭಯಾಶ್ರಮದಲ್ಲಿ ಇರುವಂಥ ಅಸೇಗುಳಿಯಲ್ಲಿ ಇರುವಂತಹ ಎಲ್ಲ ಅಭಯಾಶ್ರಮದ ನಿವಾಸಿಗಳಿಗೆ ಅಲ್ಲಿಗೆ ಹೋಗಿ ಒಂದು ದಿವಸದ ಸಹಭೋಜನದ ವ್ಯವಸ್ಥೆಯನ್ನು ನಾವು ಒಟ್ಟಿಗೆ ಇದ್ದು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ. ಅದು ಅಲ್ಲದೆ ಅವರಿಗೆ ನಮ್ಮಿಂದಾದ ಕಿಂಚಿತ್ತು ಒಂದು ಸೇವಾ ಮನೋಭಾವವನ್ನು ಕೂಡ ಅಲ್ಲಿ ಹಂಚಿಕೊಳ್ಬೇಕೆ ಎಂಬ ಇರಾದೆಯನ್ನು ಇಟ್ಟುಕೊಂಡಿದ್ದೇವೆ. ತದನಂತರ 3 ತಾರೀಕಿಗೆ ಡಿಸೆಂಬರ್ ಬೆಳಿಗ್ಗೆ 7 ಗಂಟೆಯಿಂದ ನಮ್ಮ ಅಮೃತ ಮಹೋತ್ಸವ ಸಮಿತಿಯವರು ಹಾಗೂ ನಾವು ಎಲ್ಲರೂ ಇಡೀ ಊರಿನವರು ಒಟ್ಟು ಸೇರಿಕೊಂಡು ಕ್ಷೇತ್ರದಲ್ಲಿ ಚಂಡಿಕಾ ಯಾಗ ಉಂಟು. ಅದೇ ರೀತಿ ಮಧ್ಯಾಹ್ನ ಅನ್ನ ಸಂತರ್ಪಣೆ ಉಂಟು. 1 ಗಂಟೆಯ ನಂತರ ಒಂದು 10-15 ತಂಡಗಳನ್ನು ಸೇರಿಸಿಕೊಂಡು ಕುಣಿತಾ ಭಜನಾ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸ್ಪರ್ಧೆ ಅಲ್ಲ, ಕುಣಿತಾ ಭಜನೆ ದೇವರಿಗೆ ಒಂದು ಸೇವಾ ರೂಪದಲ್ಲಿ ಕೊಡ್ತಾ ಇದ್ದೇವೆ. ಸುಮಾರು 6 ಗಂಟೆಯವರೆಗೆ ಕುಣಿತ ಭಜನೆ ಇರ್ತದೆ. 1 ಗಂಟೆಯಿಂದ ಶುರುವಾದರೆ 6 ಗಂಟೆಯವರೆಗೆ. ತದನಂತರ ಅದು ಮಂಗಲೋತ್ಸವವಾಗಿ ಕ್ಷೇತ್ರದಲ್ಲಿ ಉತ್ಸವಾದಿಗಳು ನಡೆಯುತ್ತದೆ. ಆ ಉತ್ಸವಾದಿಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಒಳಾಂಗಣದಲ್ಲಿ ಒಂದು ಹೂತೇರು ಅಂತೇಳಿ ಉಂಟು. ಅದನ್ನು ವಿಶೇಷವಾಗಿ ಆ ಹೂತೇರಲ್ಲಿ ದೇವರನ್ನು ಒಂದು ಸುತ್ತುವರಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅಲ್ಲಿ ಅಷ್ಟವದನ ಸೇವೆ, ಅಲ್ಲಿನ ವಸಂತ ಮಂಟಪದಲ್ಲಿ ದೇವಿಯನ್ನು ಇರಿಸಿ ಯಕ್ಷಗಾನ, ನಾಟ್ಯ,
ಸಂಗೀತ 7 ವಿಧದ ರೀತಿಯಲ್ಲಿ ಅಷ್ಟವದನ ಸೇವೆಯನ್ನು ಮಾಡುವಂತಹ ಕಾರ್ಯವನ್ನು ಕೈಗೊಂಡಿದ್ದೇವೆ. ಅದೇ ರೀತಿ ತದನಂತರ ಭಜನೆಯಲ್ಲಿ ಕೂಡ ಒಂದು ಅದ್ಭುತವಾದ ಆ ದೇವರನ್ನು ಒಂದು ಸುತ್ತು ಭಜನಾ ಮುಖಾಂತರ ಭರಿಸುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಹಾಗೂ ರಾತ್ರಿ ಕೂಡ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಎಲ್ಲ ರೀತಿಯಲ್ಲಿ ಮಾಡಿ ಅವರೊಟ್ಟಿಗೆ ನಮ್ಮೊಟ್ಟಿಗೆ ದಾನಿಗಳು ಸೇರಿಕೊಂಡು ಮಾಡುವಂತಹ ಈ ಕಾರ್ಯಕ್ರಮ, ಆ ಭಜನಾ ಕುಣಿತ ಭಜನಾ ಸ್ಪರ್ಧೆ ಹಾಗೂ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಆವತ್ತು 3 ತಾರೀಕಿಗೆ ನಾವು ಮಾಡುತ್ತೇವೆ. ಆಮೇಲೆ ಅದೇ ದಿವಸ ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆಯವರೆಗೆ ರಾಮಾಯಣದ ಪ್ರಶ್ನಾವಳಿ ಸ್ಪರ್ಧೆಯನ್ನು ಇಟ್ಟುಕೊಂಡಿದ್ದೇವೆ. ಅದು ಕಿನ್ಯ ಮತ್ತು ತಲಪಾಡಿ ಗ್ರಾಮದ ಮಕ್ಕಳಿಗೆ ಮಾತ್ರ, 10ನೇ ಕ್ಲಾಸಿನ ಒಳಗಡೆ ಹೈಸ್ಕೂಲ್ ವಿಭಾಗದ ಮಕ್ಕಳಿಗೆ ಮಾತ್ರ ರಸ ಪ್ರಶ್ನಾವಳಿ. ಇದನ್ನು ಸದಾಶಿವಾಳ್ವರು ಮತ್ತು ನಮ್ಮ ನವನೀತ್ ಶೆಟ್ಟಿ ಕದ್ರಿ ಇವರು ನಡೆಸಿಕೊಡ್ತಾರೆ. ಅದು 12 ಗಂಟೆಗೆ ಅದು ಕೂಡ ಮುಕ್ತಾಯವಾಗ್ತದೆ. ಆಮೇಲೆ ಒಂದು ವೈದ್ಯಕೀಯ ಶಿಬಿರವನ್ನು ಡಾಕ್ಟರ್ಸ್ ಅನ್ನು ನೋಡಿಕೊಂಡು ನಮ್ಮ ಕ್ಷೇತ್ರದ ವತಿಯಿಂದ ಹಾಗೂ ನಮ್ಮ ಸಂಘದ ವತಿಯಿಂದ ಒಟ್ಟು ಸೇರುವಿಕೆಯೊಂದಿಗೆ ನಾವು ಆ ವೈದ್ಯಕೀಯ ಶಿಬಿರವನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿ ಅವತ್ತೇ ಕಣ್ಣಿನ ಚಿಕಿತ್ಸಾ ವಿಭಾಗವನ್ನು ಕೂಡ ಒಂದು ಮಾಡಿ 2 ವಿಭಾಗವನ್ನು ಒಂದೇ ದಿವಸ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಅದೇ ರೀತಿ ವರ್ಷಪ್ರತಿಯಂತೆ ನಮ್ಮ ಈ ಸಾರಿ ಡಿಸೆಂಬರ್ 30 ತಾರೀಕಿಗೆ ಶನೀಶ್ವರ ದೇವರ ಪೂಜೆಯನ್ನು 75ನೇ ವರ್ಷ ಅಂಗವಾಗಿ ವಿಜೃಂಭಣೆಯಿಂದ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಇಟ್ಟುಕೊಂಡಿದ್ದೇವೆ. ಹಾಗೂ ತದನಂತರ ಹೈಸ್ಕೂಲ್ ವಿಭಾಗ, ಪದವಿ ಪೂರ್ವ ವಿಭಾಗ ಮತ್ತೆ ಮುಕ್ತವಾದಂತಹ ಕಬಡ್ಡಿ ವಿಭಾಗ, ಅದು ಮಹಿಳಾ ವಿಭಾಗ ಮತ್ತು ಪುರುಷರ ವಿಭಾಗ ಯಾವುದರಲ್ಲಿ ಅಂದರೆ ಹೈಸ್ಕೂಲ್ ವಿಭಾಗ ಮತ್ತು ನಮ್ಮ ಪದವಿ ಪೂರ್ವ ವಿಭಾಗದಲ್ಲಿ. ಹಾಗೂ ಮುಕ್ತ ಕಬಡ್ಡಿ ಪಂದ್ಯಾಟ ಪುರುಷರಿಗೆ ಮಾತ್ರ ಉಡುಪಿ, ದಕ್ಷಿಣ ಕನ್ನಡ, ಕಾಸರಗೋಡು ಈ ಮುಕ್ತವಾಗಿ ಎಲ್ಲ ಪಂದ್ಯಗಳಿಗೆ ನಾವು ಅವಕಾಶವನ್ನು ಕೊಟ್ಟಿರುತ್ತೇವೆ. ಅದು ಬೆಳಿಗ್ಗೆ 9 ಗಂಟೆಯಿಂದ ಶುರುವಾದರೆ ಇಡೀ ರಾತ್ರಿ ಇಡೀ ಇರುತ್ತದೆ. ಅದು ತಾರೀಕು 21 ತಾರೀಕು 21 ಜನವರಿ. ಹಾಗೂ ತದನಂತರ ಹಲವಾರು ಇನ್ನೂ ಕಾರ್ಯಕ್ರಮ ಯೋಜನೆಯನ್ನು ಹಾಕ್ಕೊಳ್ಬೇಕಂತ ಇದ್ದೇವೆ. ಅದು ಸಂದರ್ಭೋಚಿತವಾಗಿ ನೋಡಿಕೊಂಡು ಮಾಡ್ತೇವೆ. ಅದೇ ರೀತಿ ನಮ್ಮ ಸಮಾರಂಭವನ್ನು ಸಾಂಸ್ಕೃತಿಕ, ಧಾರ್ಮಿಕ ಹಾಗೂ ಎಲ್ಲ ರೀತಿಯ ಸೇವೆಗಳೊಂದಿಗೆ ಆ ಕ್ಷೇತ್ರದ ಎದುರಿನಲ್ಲಿರುವಂತಹ ಬಾಕಿಮಾರು ಗದ್ದೆಯಲ್ಲಿ ವಿಶೇಷ ರೀತಿಯಲ್ಲಿ ಆಚರಿಸುವಂಥ ವ್ಯವಸ್ಥೆಯನ್ನು ಇಟ್ಟುಕೊಂಡಿದ್ದೇವೆ. ಆ ದಿವಸದಂದು ಹಲವಾರು ಗಣ್ಯರು ನಮ್ಮ ವೇದಿಕೆಗೆ ಬಂದು ಹಾಗೂ ಕ್ಷೇತ್ರದಲ್ಲಿ ದುಡಿದಿರುವಂತಹ ಎಲ್ಲರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ಇಟ್ಟಿರುತ್ತೇವೆ. ಅದೇ ರೀತಿ ಇನ್ನಷ್ಟು ಅದರ ಬಗ್ಗೆ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಆ ಕಾರ್ಯಕ್ರಮದಲ್ಲಿ ಮತ್ತೆ ನಾಟಕವೋ ಇಲ್ಲವೇ ಬೇರೆ ಯಾವುದಾದ್ರೂ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತೇವೆ. ಅದನ್ನು ಮುಂದಿನ ಇದರಲ್ಲಿ ನಾವು ತಿಳಿಸ್ತೇವೆ. ಆ ರೀತಿಯ ಎಲ್ಲ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಹಾಗೂ ಇದಕ್ಕೆಲ್ಲ ಪೂರಕವಾಗಿ ಅಮೃತ ಸಂಭ್ರಮ ಸ್ಮರಣ ಸಂಚಿಕೆಯನ್ನು 75 ವರ್ಷದ ವಿಭಾಗವಾಗಿ ಈ ವರ್ಷ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ದಾನಿಗಳ ನೆರವಿನೊಂದಿಗೆ ಹಾಗೂ ಎಲ್ಲರ ಶುಭ ಆಶೀರ್ವಾದದೊಂದಿಗೆ ಈ ಸ್ಮರಣ ಸಂಚಿಕೆ ಕಾರ್ಯಕ್ರಮಕ್ಕೆ ಹೆಚ್ಚಿನ ನಮ್ಮ ಊರಿನ ಭಕ್ತಾದಿಗಳು ಹಾಗೂ ಪರ ಊರಿನ ಭಕ್ತಾದಿಗಳು ಎಲ್ಲರೂ ಇದಕ್ಕೆ ದೇಣಿಗೆಯನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಎಲ್ಲ ದೇಣಿಗೆಯನ್ನು ನೀಡಿ ಈ ಕಾರ್ಯಕ್ರಮದೊಟ್ಟಿಗೆ ಅವರು ಭಾಗಿಯಾಗಬೇಕಾಗಿ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದರೆ 75ನೇ ವರ್ಷಕ್ಕೆ ನಾವು ನಮ್ಮ ಅಮೃತ ಮಹೋತ್ಸವ ಸಮಿತಿ ಮತ್ತು ದುರ್ಗಾಪರಮೇಶ್ವರಿ ಸೇವಾ ಸಂಘದ ವತಿಯಿಂದ ಮಾಡುವಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಇದೊಂದು ಸೌಭಾಗ್ಯ. ಆದರೆ 75 ವರ್ಷಗಳಿಂದ ಹಿಂದೆನೆ ಅದೆಷ್ಟೋ ಪುಣ್ಯಾತ್ಮರು ಈ ಸಂಘವನ್ನು ಕಟ್ಟಿ ಬೆಳೆಸಿ ಇವತ್ತು ಕೂಡ ಹಲವಾರು ಮಂದಿ ಇದರಲ್ಲಿ ದುಡಿದು ಅದೆಷ್ಟೋ ಪರ ಊರಿನಲ್ಲಿ ಇಲ್ಲದ್ರೆ ಬೇರೆ ಕಡೆಯಲ್ಲಿ ಕೂಡ ಇರಬಹುದು, ಅವರೆಲ್ಲರ ಆಶೀರ್ವಾದವನ್ನು ಪಡ್ಕೊಂಡು, ಯಾಕಂತ ಹೇಳಿದ್ರೆ ಅಂತಹ ಪುಣ್ಯಾತ್ಮರು ಮಾಡಿ ಕಟ್ಟಿದಂತಹ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮಗೆ ಅದನ್ನು ಈ ರೀತಿಯ ಕಾರ್ಯಕ್ರಮವನ್ನು ಮಾಡುವಂತ ಒಂದು ಸೌಭಾಗ್ಯ ಒದಗಿ ಕೊಟ್ಟಿದೆ ಅಂತ ಹೇಳಿದ್ರೆ ಅದಕ್ಕೆ ಯಾರೆಲ್ಲ ಈ ದುರ್ಗಾಪರಮೇಶ್ವರಿ ಸೇವಾ ಸಂಘ ಯುವಕ ಮಂಡಲದಲ್ಲಿ ಯಾರೆಲ್ಲ ಅಹರ್ನಿಶಿ ದುಡಿದಿರುತ್ತಾರೆ ಅವರೆಲ್ಲರನ್ನು ಈ ಸುಸಂದರ್ಭದಲ್ಲಿ ಎಲ್ಲರಿಗೂ ಕೈ ಮುಗಿಯುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸುತ್ತಾ ಮಾಧ್ಯಮ ಮಿತ್ರರು ಹಾಗೂ ನಮ್ಮ ಇವರು ಪತ್ರಿಕೋದ್ಯಮದ ಮಿತ್ರರು ಕೂಡ ಇದರ
ನಮ್ಮ ಪ್ರಚಾರಕ್ಕೆ ನೀವು ಕೂಡ ಕೈ ಜೋಡಿಸಿಕೊಂಡು ಹೆಚ್ಚಿನ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಸುವಲ್ಲಿ ಎಲ್ಲವೂ ಆ ದೇವರ ದಯದಿಂದ ಹಾಗೂ ಧರ್ಮದೈವಗಳ ಕೃಪೆಯಿಂದ ಒಳ್ಳೆಯದಾಗಲಿ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮಕ್ಕೆ ಶುಭ ಮಂಗಲಂ. ನಮ್ಮ ಮಿತ್ರರು ಹಾಗೂ ನಮ್ಮ ಸಮಿತಿಯ ಅಧ್ಯಕ್ಷರಾದಂತಹ ರಾಮಮನೋಹರ್ ರೈಗಳು ಹಾಗೂ ಗೌರವಾಧ್ಯಕ್ಷರಾದಂತಹ ಶ್ರೀ ಟಿ ರಾಮಯ್ಯಕಿಲ್ಲೆಯವರು ಹಾಗೂ ನಮ್ಮ ಗೌರವಾಧ್ಯಕ್ಷರಾದಂತಹ ಸಂಘದ ನಾರಾಯಣ್ ಕುಲಾಲ್ ದೇವಿಪುರ ಹಾಗೂ ಬಾಲಕೃಷ್ಣ ಭುಜಂಗ್ರೆ ಹಾಗೂ ನಮ್ಮ ಸಂಘದ ಎಲ್ಲ ಸದಸ್ಯರ ಪರವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ಕಾರ್ಯಕ್ರಮಕ್ಕೆ ಜಯ ಮಹೇಶ್ವರಿ.